ಜೋರು ನನ್ನ ಕ್ವಶನ್ ಎಂತ ಗೊತ್ತಾಯ್ತಾ, ಜೋರು ಮಳೆ ಬರ್ತಾ ಇದ್ರೆ ಸಹ ಅಥವಾ ಮಳೆ ಇಲ್ಲದೆ ಸುತ್ತ ಒಂಥರ ಚಂದದ ಲೈಟ್ ಆದ ಸನ್ ಲೈಟ್ ಇದ್ರೆ ಕೂಡ ನಮ್ಗೆ ಯಾಕೆ ಸೆಕೆ ಆಗ್ತದೆ ಅನ್ನೋ ಒಂದು ನನ್ನ ಪ್ರಶ್ನೆಗೆ ಈಗ ಇದು ಮಾಡಿದ್ದು ಕಡಿಮೆ ಆಯ್ತದೆ. ನಾನು ಸ್ವಲ್ಪ ಮಾಡಿದ್ದು, ನನಗೆ ಸಹ ಮರ್ತೋಗಿತ್ತು ಹೇಗೆ ಮಾಡೋದು, ಅದರ ಕನ್ಸಿಸ್ಟೆನ್ಸಿ ಎಲ್ಲ ಹೇಗೆ ಅಂತ. ನೋಡಿ ಸೂಪರ್ ಉಂಟು. ಹೇಗಾಗಿದೆ? ನೋ ನೋ ನೋ, ರೆಡಿ, 1 2 3. ಗುಡ್ ಬಾಯ್. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಮತ್ತೆಲ್ಲ ಹೇಗಿದ್ದೀರಿ? ಹೇಗುಂಟು ಮಳೆ? ನನ್ನದು ಕೂಡ ಅದೇ ಪ್ರಶ್ನೆ ನಿಮಗೆ, ಮಳೆ ಹೇಗುಂಟು ನಿಮ್ಮ ಊರಲ್ಲಿ? ನಮ್ಮಲ್ಲಿ ನಿನ್ನೆ ಮಳೆ ಸ್ವಲ್ಪ ಕಡಿಮೆ ಇತ್ತು, ಇವತ್ತು ಮಳೆ ತುಂಬ ಕಡಿಮೆ ಉಂಟು. ಬಟ್ ಈಗ ಒಂದಷ್ಟು ಮಳೆ ಬಂದು ಹೋಯಿತು. ನಮ್ಮಲ್ಲಿ ಹೇಗೆ ಗೊತ್ತುಂಟಾ, ಮಳೆ ಇರಲಿ ಮಳೆ ಇಲ್ಲದೇ ಇರಲಿ ಸೆಕೆ ಅಂತ ಯಾವಾಗ ಸಹ ಒಂದು ತಂಪು ಅಂತ ಇಲ್ಲ ಆಯ್ತಾ. ನನ್ನ ಮಗಳು ಮೈಸೂರಲ್ಲಿ ಇರುದಲ್ಲ, ಅಲ್ಲಿ ಮಳೆ ತುಂಬ ಕಡಿಮೆ, ಹಗಲು ಕೂಡ ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಅಂತ ಆಯ್ತಾ. ಅಂದರೆ ರಾತ್ರಿ ಮಲಗುವಾಗೆಲ್ಲ ಅಲ್ಲಿ ಹೊದಿಕೆ ಎಲ್ಲ ಬೇಕಾಗ್ತದೆ. ನಮ್ಮಲ್ಲಿ ಅಷ್ಟೆಲ್ಲ ಸೆಕೆ ಅಂದರೆ ಅಷ್ಟೆಲ್ಲ ನಮ್ಮಲ್ಲಿ ಚಳಿ ಇಲ್ಲ ಅಂತ, ಹೊದ್ದು ಮಲಗುವಷ್ಟು ಅಥವಾ ಹಗಲು ಹೊತ್ತು ಸಹ ಒಂಥರ ಚಳಿ ಚಳಿ ಅಂತ ಒಂದು ವೆದರ್ ನಮ್ಮಲ್ಲಿ ಇಲ್ಲಲ್ಲ. ಮಳೆ ಬಂದರೆ ಸಹ ಎಷ್ಟು ಜೋರು ಮಳೆ ಬಂದರೆ ಸಹ ನಮಗೆ ಬೆವರು ಬರ್ತಾ ಇರ್ತದೆ, ಹೌದಾ ಅಲ್ವಾ ಹೇಳಿ ಆಯಿತಾ. ಸೊ ಅದು ಯಾಕೆ ನಮ್ಮ ಊರಲ್ಲಿ ಹಾಗೆ ಮಳೆ ಬಂದರೆ ಸಹ ನಮಗೆ ಯಾಕೆ ಸೆಕೆ ಆಗೋದು ಅಂತ ಹೇಳಬೇಕು. ನೋಡಿ, ನಾನು ಸುಳ್ಳಲ್ಲ ಹೇಳು, ನೋಡಿ ಬೆವರ್ತಾ ಉಂಟು. ಹಾಗಂತ ಹೇಳಿ ದೊಡ್ಡ ಬಿಸಿಲೇನೇ ಇಲ್ಲ, ಮೋಡ ಕವಿದ ವಾತಾವರಣ, ಸ್ವಲ್ಪ ಸನ್ಲೈಟ್ ಉಂಟಷ್ಟೇ, ಮಸುಕಾದ ಬೆಳಕಿರುವುದು ಸುತ್ತ ಎಲ್ಲ ಹಾಗೆ. ಮತ್ತು ಈಗ ಒಂದು ಬೆಳಗಿನಿಂದ ಮಳೆಯೇ ಇರಲಿಲ್ಲ, ಈಗ 12 ಗಂಟೆ ಆಗುವಾಗ ಮಳೆ ಬಂತು. ಹಾಗಾಗಿ ನಿಮ್ಗೆ ಏನು ಅನ್ನಿಸ್ತದೆ, ಇದಕ್ಕೆ ಸೈಂಟಿಫಿಕ್ ರೀಸನ್ ಎಂತ ಅಂತ ಹೇಳಬೇಕು ನನಗೆ. ಅದೇ ನೆನಪಿಟ್ಟು ನನಗೆ ಹೇಳಿ ಆಯಿತಾ, ಅದು ಬಾಯಿ ದಡವಾಡಾಗ್ತದೆ ಮಾತಾಡುವಾಗ. ಜೋರು ನನ್ನ ಕ್ವಶನ್ ಎಂತ ಗೊತ್ತಾಯ್ತಾ, ಜೋರು ಮಳೆ ಬರ್ತಾ ಇದ್ರೆ ಸಹ ಅಥವಾ ಮಳೆ ಇಲ್ಲದೆ ಸುತ್ತ ಒಂಥರ ಚಂದದ ಲೈಟ್ ಆದ ಸನ್ ಲೈಟ್ ಇದ್ದರೆ ಕೂಡ ನಮಗೆ ಯಾಕೆ ಸೆಕೆ ಆಗ್ತದೆ ಅನ್ನೋ ಒಂದು ನನ್ನ ಪ್ರಶ್ನೆಗೆ ನಿಮ್ಮಿಂದ ಉತ್ತರದ ನಿರೀಕ್ಷೆಯಲ್ಲಿದ್ದೇನೆ. ನನಗೆ ಉತ್ತರ ಸಿಕ್ಕಿದರೆ ನಾನು ನಿಮ್ಮಲ್ಲಿ ಹೇಳ್ತೇನೆ. ಅಂದರೆ ನಮ್ಮ ಊರಲ್ಲಿ ಮಾತ್ರ ಇದು, ಎಸ್ಪೆಷಲಿ ಇನ್ ದಕ್ಷಿಣ ಕನ್ನಡ ಆಯಿತಾ. ಸೊ ಯಾಕೆ ಹೀಗೆ ಅನ್ನೋದು ಒಂದು ನನ್ನ ಪ್ರಶ್ನೆ. ಸಿದ್ಧಾರ್ಥನಿಗೆ ಗೊತ್ತುಂಟಾ? ಸಿದ್ಧಾರ್ಥ ಇದ್ದಾನೆ, ಅವನ ಹತ್ರ ಕೇಳುವ. ನಿಮಗೆ ಗೊತ್ತುಂಟಾ, ನಮ್ಮಲ್ಲಿ ಜೋರು ಮಳೆ ಬರ್ತಾ ಇದ್ರೆ ಸಹ ನಮಗೆ ಬೆವರು ಇಳಿತಾವೆ ಇರ್ತದಲ್ಲ, ಯಾಕೆ? ಎಂತ ಹ್ಯೂಮಿಡಿಟಿ? ಹಾಂ ಹೇಳ್ತಾನೆ ಕ್ವಶನ್ಗೆ ಆನ್ಸರ್. ಹೇಳು. ಇಲ್ಲ ಮರ, ನಿನಗೆ ಆಯ್ತು, ಆದರೆ ಸರ್ ನಿಂಗೆ ಒಂದು ಎಂತ ಅನಿಸಿದ್ದು ಹೇಳು. ಹಾಂ ಸೊ ಬಿಸಿ ಗಾಳಿ ಎಲ್ಲ ನಮಗೆ ಬರುದು. ವೆಸ್ಟರ್ನ್ ಘಾಟ್ ಕಳೆದು ಆಚೆ ಇರೋದೆಲ್ಲ ಮೈಸೂರು, ಬೆಂಗಳೂರೆಲ್ಲ ಅವರಿಗೆ ಹೆಂಗ ಆಯ್ತು ನಿನ್ನ ಒಂದು ಯೋಚನೆ. ಸ್ವಲ್ಪ ಯೋಚನೆ ಅಲ್ಲ, ಗೂಗಲಲ್ಲಿ ಹುಡುಕಿದ್ರೆ ಸಿಗ್ಬೋದು ಆನ್ಸರ್. ಚಿನ್ನು 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 ನೋಡಿ, ನಮಗೆ ಸೆಕೆ ಅಂತ ನಾವು ಹೇಳುದು, ಇದಕ್ಕೆ ಚಳಿ ಅಂತೆ. ನೋಡಿ ಲ್ಯಾಪ್ಟಾಪ್ನ ಮೇಲೆ ಒಂದು ಕೂತ್ಕೊಳ್ಳೋದು. ಯು ಗಾಟ್ ಇಟ್? ಕೈ ತೆಗಿ. ಎಂತ ಹ್ಯೂಮಿಡಿಟಿ ಅಂದರೆ ಎಂತ? ಅದಕ್ಕೆ ಸರಿಯಾದ ಶಬ್ದ ಹೇಳಿ, ನನಗೆ ಅರ್ಥ ಆಗೋದಿಲ್ಲ. ಗಾಳಿಯಲ್ಲಿ ನೀರಿನ ಅಂಶ ಇದ್ರೆ ಸೆಕೆ ಆಗೋದಾ? ಯಾಕೆ? ನೀರು ಬೇಗ ಬಿಸಿ ಗಾಳಿ. ವಾಟರ್ ಇಸ್ ದ ಗುಡ್ ಕಂಡಕ್ಟರ್ ಆಫ್ ಹೀಟ್. ಹಾಗೆ ನಮಗೆ ಸೆಕೆ ಸೆಕೆ ಅಂತ ಅನಿಸುದಾ? ಹಾಗಾದ್ರೆ ಈಗ ಮೈಸೂರು, ಬೆಂಗಳೂರು ಆ ಕಡೆ ಹೋದ್ರೆ ಎಲ್ಲ ನೀರಿಲ್ವಾ ಗಾಳಿಯಲ್ಲಿ? ಹ್ಯೂಮಿಡಿಟಿ ಹೇಗೆ ಗೊತ್ತಾಗೋದಂದ್ರೆ, ನಿಮ್ಗೆ ಇಲ್ಲಿ ಸ್ಕಿನ್ ಡ್ರೈ ಆಗೋದು ಅಂತ ಉಂಟಾ? ಇಲ್ಲಿ ಸ್ಕಿನ್ ನಮಗೆ ಡ್ರೈ ಆಗೋದಿಲ್ಲ. ಅಲ್ಲಿ ಧಾರವಾಡಿಗೆ ಹೋಗಿ ನಿಮ್ಮ ಇಲ್ಲೆಲ್ಲ ವೈಟ್ ವೈಟ್ ಶುರು ಆಗ್ತದೆ. ಸ್ಕಿನ್ ಡ್ರೈ ಆಗೋದು ಹ್ಯೂಮಿಡಿಟಿ ಕಮ್ಮಿ ಇದ್ರೆ, ನೀರಿನ ಅಂಶ ಕಮ್ಮಿ ಇದ್ರೆ ಆಯಿಲ್ ಪ್ರೊಡ್ಯೂಸ್ ಆಗೋದಿಲ್ಲ ಮುಖದಲ್ಲಿ. ಸೊ ಆವಾಗ ಎಂತ ಆಗ್ತದೆ, ಸೆಕೆ ಜಾಸ್ತಿ ಇರ್ತದೆ ಹ್ಯೂಮಿಡಿಟಿ ಇದ್ದಲ್ಲಿ. ಹ್ಯೂಮಿಡಿಟಿ ಇದ್ದಲ್ಲಿ ಸೆಕೆ ಜಾಸ್ತಿ, ಮಳೆ ಇದ್ರೆ ಸಹ ಸೆಕೆ ಜಾಸ್ತಿ, ಮಳೆ ಇಲ್ಲದೆ ಇನ್ನೂ ಸಹ ಸೆಕೆ ಜಾಸ್ತಿ ಅಲ್ಲ. ಸೊ ನಿಮಗೆ ಸಿದ್ಧಾರ್ಥನ ಉತ್ತರ ಸಿಕ್ಕಿತಲ್ಲ. ನನ್ನ ಉತ್ತರ ಅಂತ ಹೇಳಿದರೆ, ನಾವು ಕೋಸ್ಟಲ್ ರೀಜನಲ್ಲಿ ಇರುವುದಲ್ಲ, ನಮ್ಮಲ್ಲಿ ಹೊಯ್ಗೆ ಉಂಟಲ್ಲ, ಮರಳು ಯಾವಾಗ ಸಹ ಬಿಸಿಯಾಗಿಯೇ ಇರ್ತದೆ. ಹಾಗಾಗಿ ನೋಡಿ, ಅವಂದು ನಂದು ಆನ್ಸರ್ ಸೇಮ್. ಸೊ ಹ್ಯೂಮಿಡಿಟಿಗೆ ಕಾರಣ ನಮ್ಮದು ಕೋಸ್ಟಲ್ ರೀಜನ್ ಆದ ಕಾರಣ.
ಹಾಗಾಗಿ ನಮ್ಮ ವೆದರಲ್ಲಿ ಫುಲ್ಲು ತೇವಾಂಶ ಇರ್ತದೆ. ತೇವಾಂಶ ಇರುವಲ್ಲಿ ಸ್ವಲ್ಪ ಬಿಸಿ ಯಾವಾಗಲೂ ಜಾಸ್ತಿ ಅಂತ ಅವನು ಹೇಳಿದ, ಸೈನ್ಟಿಫಿಕಲ್ ರೀಸನ್. ಹಾಗೆ ನಮಗೆ ನೀರಿನಲ್ಲಿ ಹೀಟ್ 20 times more ಟ್ರಾನ್ಸ್ಫರ್ ಆಗೋದು ಏರ್ಕ್ಕಿಂತ. ಹಾಗೆ ಅಂತ ನೋಡಿ, ಅಂದ್ರೆ 20 times more ಹೀಟ್ ಅಂತ ಅಲ್ಲ, 20 times ನ ಪರ್ಸೆಂಟೇಜ್ ಆಫ್ ಹೀಟ್ ಜಾಸ್ತಿ. ಅಂದ್ರೆ ಈಗ ಗಾಳಿ ಅಂದ್ರೆ ಬರೀ ನೀರಿಲ್ಲಲ್ಲ, ಅದರಲ್ಲಿ ಹ್ಯೂಮಿಡಿಟಿ ಅಂದ್ರೆ ಸ್ವಲ್ಪ ಪರ್ಸೆಂಟ್ ನೀರು ಜಾಸ್ತಿ ಅಂತ. ನೀರಂದ್ರೆ ಲಿಟ್ರಲಿ ನೀರಲ್ಲ, ವಾಟರ್ ವೇಪರ್ಸ್. ಸೊ ಅದರಲ್ಲಿ ಹೀಟ್ ಟ್ರಾನ್ಸ್ಫರ್ ಜಾಸ್ತಿ ಆಗುದು ನಾರ್ಮಲ್ ಏರ್ಕ್ಕಿಂತ. ಹಾಗೆ ವಾಟರ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್. ನಿಮ್ಮದೇನಾದರೂ ಇದರಲ್ಲಿ ಗಿವ್ ಅವೇ ಇದ್ರೆ ಹೇಳಿ ನಾಳಿನ ನೆಕ್ಸ್ಟ್ ಇದರ ವಿಡಿಯೋದ ಕಮೆಂಟಲ್ಲಿ, ಆಯಿತಾ? ಸೊ ಹಾಗೆ ಇವತ್ತು ಬೆಳಿಗ್ಗೆ ನಾವು ತಿಂಡಿಗೆ ಚಪಾತಿ ಮತ್ತು ಪನ್ನೀರ್ ಮಾಡಿದ್ದೆವು. ಪನ್ನೀರ್ ಎಂತ ಪನ್ನೀರ್ ಬಟರ್ ಮಸಾಲ ಅಂತ ಹೇಳಿ. ಹಾಗೆ ಮಧ್ಯಾಹ್ನಕ್ಕೆ ಈಗ ನಾನು ಗಂಜಿ ಇಟ್ಟಿದ್ದೇನೆ. ಹಲವು ಬಗೆಯ ಗಂಜಿಗಳನ್ನು ಮಾಡ್ತಾರೆ ಆಟಿಯಲ್ಲಿ. ಅದರಲ್ಲಿ ಮುಖ್ಯವಾದದ್ದು ಯಾವುದು ಗೊತ್ತುಂಟಾ? ಒಂದು ಹೆಸರು ಕಾಳಿನ ಗಂಜಿ, ಮತ್ತೊಂದು ಮೆಂತೆ ಕಾಳಿನ ಗಂಜಿ, ಮತ್ತು ಖಾಲಿ ತೆಂಗಿನ ಹಾಲು ಹಾಕಿದಂತಹ ಗಂಜಿ, ಇನ್ನೊಂದು ಸೇರದ ಕೆತ್ತೆ ಅಂತ ಹೇಳ್ತಾರೆ. ತುರಿಸ್ತದೆ ನೋಡಿ, ಅದರ ಮರದ ಅಡಿಗೆ ಹೋದರೆ ಮೈಯಲ್ಲಿ ದಡಿಕೆ ಬರ್ತದೆ, ಅದರ ಕೆತ್ತೆದು ಗಂಜಿ ಮಾಡ್ತಾರೆ. ಹಾಗೆ ಮತ್ತೆ ಇನ್ನೊಂದು ಹೇಳ್ತೇನೆ, ಕೆಲವು ಕಾಯಿಗಳೆಲ್ಲ ಉಂಟು, ಆ ಕಾಯಿಗಳನ್ನು ಉಪಯೋಗ ಮಾಡಿ ಗಂಜಿ ಮಾಡುವಂತಹ ಕ್ರಮಗಳುಂಟು. ಹಾಗಾಗಿ ಇದೆಲ್ಲ ಆಟಿ ತಿಂಗಳಲ್ಲಿ ನಮಗೆ ಈ ತುಳುನಾಡಿನಲ್ಲಿ ಮಾಡುವಂತಹ ಗಂಜಿಯ ವಿಶೇಷಗಳು. ಈ ಗಂಜಿಯನ್ನು ಲೆಕ್ಕದಲ್ಲಿ ನಾವು ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಜಾವದಲ್ಲಿ ಸೇವಿಸಬೇಕು, ಮಧ್ಯಾಹ್ನಕ್ಕೆ ಅಲ್ಲ. ಈಗ ಮೆಂತೆ ಗಂಜಿ ಇರ್ಬೋದು, ಹೆಸರು ಕಾಳಿನ ಗಂಜಿ ಇರ್ಬೋದು, ಸೇರೆ ಮರದ ಕೆತ್ತೆಯ ಗಂಜಿ ಇರ್ಬೋದು. ಇದು ಯಾಕೆ ಸೇರೆ ಮರದ ಕೆತ್ತೆಯ ಗಂಜಿ ಯಾಕೆ ವಿಶೇಷ ಹೇಳಿದರೆ, ಅದು ಜಂತುಹುಳ ನಾಶಕ್ಕೆ ಒಳ್ಳೆಯದಂತೆ. ಹಾಗೆ ನಮಗೆ ಬರುವಂತಹ ಸ್ಕಿನ್ ಡಿಸೀಸ್ಗೆಲ್ಲ ಅದು ಒಳ್ಳೆ ಮದ್ದಂತೆ. ನಾಯಿಗಳಿಗೆಲ್ಲ ಹುಷಾರಿಲ್ಲದಾದರೆ ಅದರ ಗಂಜಿ ಕೊಡಲಿಕ್ಕೆ ಹೇಳ್ತಾರೆ ಇಲ್ಲಿ ನಮ್ಮ ಊರಿನವರೆಲ್ಲ. ಹಾಗೆ ಮನುಷ್ಯರಿಗೆ ಸಹ ಹಾಗೆ ಅದನ್ನೊಮ್ಮೆ ಆಟಿಯಲ್ಲಿ ಎಲ್ಲ ಸೇವಿಸಿದರೆ ಒಳ್ಳೆಯದು ಅಂತ ನನ್ನ ಹಸ್ಬೆಂಡ್ ಹೇಳ್ತಾರೆ. ಅವರು ಸಣ್ಣದಿರುವಾಗ ತಿಂಗಳಲ್ಲಿ ಒಮ್ಮೆಲ್ಲ ಮಾಡ್ತಾ ಇದ್ರಂತೆ ಅದು ಸೇರದ ಕೆತ್ತೆಯ ಗಂಜಿ. ಅದು ಹೇಗೆ ಮಾಡೋದು ಹೇಳಿದರೆ, ಕೆತ್ತೆಯನ್ನು ಅದರ ಮೇಲಿನ ತೊಗಟೆಯ ಸಿಪ್ಪೆಯನ್ನೆಲ್ಲ ತೆಗಿಬೇಕು, ನಂತರ ಸಿಗ್ತದೆ ಅದನ್ನು ಸರಿ ಜಜ್ಜಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಗಂಜಿಯಲ್ಲಿಗೆ ಮುಳುಗಿಸಿಡಬೇಕು. ಅದು ಕುಚಲಕ್ಕಿಯ ಗಂಜಿ ಅಂತ ಹೇಳಿದರೆ 3 ಗಂಟೆ ಹೊತ್ತೆಲ್ಲ ಬೇಯಬೇಕಲ್ಲ, ಆಗ ಇದರದ್ದು ಮದ್ದಿನಾಂಶ ಫುಲ್ಲಾಗಿ ಬಿಟ್ಟುಕೊಳ್ತದೆ. ಹಾಗೆ ಅದನ್ನೊಂದು ಮಾಡ್ತಾಯಿದ್ರು ಭಾರಿ ವಿಶೇಷವಾಗಿ. ಇಕೊಳ್ಳಿ ಪನ್ನೀರ್ ಬಟರ್ ಮಸಾಲ. ಇವತ್ತು ನಾನು ಮನೆಯಲ್ಲಿ ಉಂಟಲ್ಲ ಚಾಕ್ಲೇಟ್ ಬರ್ಫಿ ಮಾಡಿದ್ದು. ಇದು ಮಾಡಲಿಕ್ಕೆ ಓನ್ಲಿ 15 ಮಿನಿಟ್ಸ್ ನನಗೆ ಹಿಡ್ದದ್ದು. ಇದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಕೂಡ ಹಾಗೆ, ಇದು ಮೈದಾ, ಇದು ಕೊಕೋ ಪೌಡರ್, ಆಮೇಲೆ ಸಕ್ಕರೆ ಮತ್ತು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ. ಈ ಮೈದಾ ಮತ್ತು ಕೊಕೋ ಪೌಡರನ್ನು ಸರಿಯಾಗಿ ನಾವು ಮಿಶ್ರ ಮಾಡಿಕೊಳ್ಬೇಕು. ನಂತರ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪವನ್ನು ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ ಈ ಮೈದಾ ಮತ್ತು ಇದರ ಕೊಕೋ ಪೌಡರ್ನ ಮಿಶ್ರಣವನ್ನು ಹಾಕಿ ಸ್ವಲ್ಪ ಅಡಿ ಹಿಡಿಯೋದಾಗಿ ಬಿಸಿ ಮಾಡಿಕೊಳ್ಬೇಕು. ನಂತರ ಸಕ್ಕರೆಯನ್ನು ನಾವು ಎಳೆ ಪಾಕ ಬರಿಸಬೇಕು. ಎಳೆ ಪಾಕ ಗೊತ್ತುಂಟು, ಅದಕ್ಕಿಂತ ಜಾಸ್ತಿ ಗಟ್ಟಿಯಾಗಬಾರ್ದು. ಮತ್ತು ನಿಮಗೆ ಟೇಸ್ಟಿಗೆ ಬೇಕಿದ್ರೆ ಅದಕ್ಕೆ ಹಾಲಿನ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು. ಮೈದಾ ಇದಕ್ಕೆ ಮಿಕ್ಸ್ ಮಾಡಬೇಕು. ನನ್ನ ಹತ್ರ ಹಾಲಿನ ಪುಡಿ ಇಲ್ಲದ ಕಾರಣ ನಾನು ಸ್ವಲ್ಪ ಹಾಲನ್ನು ಸೇರಿಸಿಕೊಂಡೆ ಸಕ್ಕರೆ ಪಾಕಕ್ಕೆ. ಸೊ ಅದನ್ನು ಎಳೆ ಪಾಕ ಬರುವವರೆಗೆ ಮಾಡಿ ಈ ಮೈದಾ ಮತ್ತು ಕೊಕೋ ಪೌಡರ್ನ ಮಿಶ್ರಣಕ್ಕೆ ಹಾಕಿ ಇಮಿಡಿಯೇಟಾಗಿ ನಾವು ಕೈಯಲ್ಲಿ ತಿರುವಿಕೊಂಡು ಅದನ್ನು ಕೂಡಲೇ ತಟ್ಟೆಗೆ ಸುರಿಬೇಕು, ಇಲ್ಲದೆ ಅದು ಗಟ್ಟಿಯಾಗ್ತದೆ. ಸೊ ಈ ಥರದ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ, 15 ನಿಮಿಷದಲ್ಲಿ ಆಗ್ತದೆ ಇದು. ಸೊ ನಾವು ಪಾತ್ರೆಗೆ ಹಾಕಿದ ಕೂಡಲೇ ಅದನ್ನು ಇನ್ನೊಂದು ಬಟ್ಟಲಿಗೆ ನಾವು ಹೊಯ್ದು ಕಟ್ ಮಾಡ್ಕೊಳ್ಬೇಕು. ನೋಡಿ, ಓನ್ಲಿ ವಿದಿನ್ 10 ಮಿನಿಟ್ಸ್ ಚಾಕ್ಲೇಟ್ ಬರ್ಫಿ ರೆಡಿ. ಅರ್ಜೆಂಟ್ ಯಾರಿಗೆ ಕ್ರೇವಿಂಗ್ ಆಗೋದಾದ್ರೆ ಸಹ ಮಾಡ್ಬೋದು. ಇದು ಇವನದು ಫೇವರಿಟ್. ಈಗ ಇದು ಮಾಡಿದ್ದು ಕಡಿಮೆ ಆಯ್ತದೆ, ನಾನು ಸ್ವಲ್ಪ ಮಾಡಿದ್ದು. ನನಗೆ ಸಹ ಮರ್ತೋಗಿತ್ತು ಹೇಗೆ ಮಾಡೋದು, ಅದರ ಕನ್ಸಿಸ್ಟೆನ್ಸಿ ಎಲ್ಲ ಹೇಗೆ ಅಂತ. ನೋಡಿ, ಸೂಪರ್ ಉಂಟು. ಹೇಗಾಗಿದೆ? ಸೊ ಚಾಕ್ಲೇಟ್ ಬರ್ಫಿ ನೋಡಿ, ನಾನು ಫಸ್ಟ್ ಟೈಮ್ ಮಾಡಿದ್ದು. ನೋಡಿ ಇಲ್ಲಿ ಒಬ್ರು ನೋಡಿ ಚಾಕ್ಲೇಟ್ ಬರ್ಫಿ ತಿನ್ನುವ ಚಂದ ನೋಡಿ. ಈ ಥರ ಯಾರೆಲ್ಲ ಮಾಡ್ತಾ ಇದ್ರಿ ಹೇಳಿ, ಬಾಣಲೆಗೆ ರಸದು ಕಡೆಗೆ ಸ್ವೀಟ್ ಇದು. ರುಚಿ ಬೇರೆ, ಅದರದೊಂದು ರುಚಿ ಬೇರೆ ಅಂತೆ ನೋಡಿ. ಅವಸ ಜಗಳ ಮಾಡಿಕೊಂಡು ಅವನೇ ತೋರಿಸಿದ್ದು ಅಲ್ಲಿ, ಅಪ್ಪನನ್ನು ತೋರಿಸಿ ಅಂತ ಹೇಳಿ. ಈಗ ಹೊಸ ಎಂಕುಚೂರು ಹೇಳಿಕೊಂಡು ಹೋಗ್ತಾ ಇದ್ದಾನೆ.
ಸೂಪರ್ ಆಯ್ತಾ, ವೆರಿ ನೈಸ್, ಖುಷಿಯಾಗಿದೆ. ಎಂತ ಗೊತ್ತಾ, ಅದಕ್ಕೆ ಒಂದು ಚಿಟಿಕೆ ಉಪ್ಪು ಸಾಕಬೇಕು. ಬ್ಯೂಟಿಫುಲ್. ಅದು ಈಗ ಖಾಲಿ ಆಗ್ತದೆ. ಇದಕ್ಕೆ ಹೆಸರು ಚಾಕ್ಲೇಟ್ ಬರ್ಫಿ. ಅಲ್ಟಿಮೇಟ್ ಟೇಸ್ಟ್, ಈಸಿ ಆ್ಯಂಡ್ ಟೇಸ್ಟಿ ಬರ್ಫಿ. 10 ಮಿನಿಟ್ಸ್ ಬರ್ಫಿ ಇದು. ಸಕ್ಕರೆ ಪಾಕ ಮಾತ್ರ ಕರೆಕ್ಟ್ ಬರಬೇಕು, ಇಲ್ಲಾಂದರೆ ಹುಡಿ ಹುಡಿ ಆಗ್ತದೆ, ಇಲ್ಲಾಂದರೆ ನೀರು ನೀರು ಆಗ್ತದೆ. ಸೊ ಸಕ್ಕರೆ ಪಾಕ ಗೊತ್ತುಂಟಲ್ಲ, ಎಳೆ ಪಾಕ ಬರೋದು, ಆ ಪಾಕ ಬಂದಾಗಲೇ ನಾವು ಹಾಕಿ ಮಿಕ್ಸ್ ಮಾಡಿ ಪಕ್ಕ ಪಕ್ಕ ತಟ್ಟೆಗೆ ಸಾಕಬೇಕು, ಇಲ್ಲಾಂದರೆ ಆ ಪಾತ್ರೆಯಲ್ಲಿ ಗಟ್ಟಿ ಸಾಕ್ತದೆ. ಇವತ್ತು ನೋಡಿ ಅಂತೆ ಮಧ್ಯಾಹ್ನ ಒಂದು ಮಳೆ ಇತ್ತು, ಈಗ ಪುನಃ ಚಂದ ವೆದರು. ಕ್ಲೌಡಿ ಉಂಟು, ಬಟ್ ಮಳೆಯ ಸುದ್ದಿ ಇಲ್ಲ. ನೋಡಿ ಎಷ್ಟು ಡ್ರೈ ಆಗಿದೆ, ಅಷ್ಟು ಬೇಗ ಕೂಡ. ವೇಟ್ ವೇಟ್, ಸಿಟ್ ಸಿಟ್, ಡೌನ್ 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 ಡೌನ್, body down down, sleep 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 sleep, sleep, turn turn, bark bark, jor bark. Good. Wait. No. 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 Ready? 1, 2, 3. Good boy. Stay. 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 No. Stay. 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 Good. Turn. 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 Good. Down. Down.